ರಾಜ್ಯದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತಹ ಎಲ್ಲ ಶಾಸಕರುಗಳಿಗೆ ಅವರು ಯಾವುದೇ ಪಕ್ಷದಲ್ಲಿ ಗೆದ್ದಿರಲಿ, BJPಯಿಂದ ಗೆದ್ದಿರಲಿ, ಕಾಂಗ್ರೆಸ್ಸಿಂದ ಗೆದ್ದಿರಲಿ, JDS ಇಂದ ಗೆದ್ದಿರಲಿ ಅಥವಾ ಇನ್ಯಾವುದೇ ಪಕ್ಷದಿಂದ ಗೆದ್ದಿರಲಿ, ಆ ಎಲ್ಲ ಪಕ್ಷದ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತಹ ಎಲ್ಲರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದೀವಿ. ರಾಜ್ಯದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರು ಒಗ್ಗಟ್ಟಾಗಿ ಬಂದು ವೇದಿಕೆಯನ್ನು ಸೃಷ್ಟಿಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸರಗೂರು ಸಂವಿಧಾನ ರಕ್ಷಣಾ ಸಮಿತಿ ಪತ್ರ ಚಳುವಳಿಯ ಮೂಲಕ ಎಚ್ಚರಿಕೆ ನೀಡಿದೆ. ಪಟ್ಟಣದ ಅಂಚೆ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಸಂವಿಧಾನ ರಕ್ಷಣಾ ಸಮಿತಿಯ ಸದಸ್ಯರು ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರುಗಳಿಗೆ ಪತ್ರಗಳನ್ನು ಬರೆಯುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಪಕ್ಷ ಭೇದವನ್ನು ಮರೆತು ಒಗ್ಗೂಡಿ ಕೆಲಸ ಮಾಡುವಂತೆ ಮನವಿ ಮಾಡಿದರು. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂವಿಧಾನ ರಕ್ಷಣಾ ಸಮಿತಿಯ ಖಜಾಂಚಿ ಗ್ರಾಮೀಣ ಮಹೇಶ್, ರಾಜ್ಯದಲ್ಲಿ ಸಂವಿಧಾನದ ಮೂಲ ಆಶಯ ಬುಡಮೇಲಾಗುತ್ತಿದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿ ದೂರದ ಮಾತಾಗಿದೆ. ಈ ನಿಟ್ಟಿನಲ್ಲಿ ಸಂವಿಧಾನದ ಮೀಸಲಾತಿಯಿಂದ ಗೆದ್ದಂತಹ ರಾಜ್ಯದ ಶಾಸಕರು ಪಕ್ಷಕ್ಕಾಗಿ ದುಡಿಯುವುದನ್ನು ಬಿಟ್ಟು ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಶೋಷಿತರ ಅಭಿವೃದ್ಧಿಯ ಕೆಲಸಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಮೇಲ್ವರ್ಗದವರಿಗೆ ಜಾತಿಗೊಂದು ಅಭಿವೃದ್ಧಿ ನಿಗಮಗಳಿವೆ. ಇವುಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಿ ಸಮುದಾಯಗಳನ್ನು ಅಭಿವೃದ್ಧಿ ಮಾಡುತ್ತಿದ್ದಾರೆ. ಆದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮಾತ್ರ 101 ಜಾತಿಗಳು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ 50 ಜಾತಿಗಳು, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲೂ 206 ಜಾತಿಗಳು ಸೇರಿದ್ದು ಬರುವ ಅನುದಾನ ಒಂದೇ ಆಗಿದೆ. ಇದರಿಂದ ಅಭಿವೃದ್ಧಿ ಮತ್ತು ಸಮಾನತೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಇಂತಹ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳು ರಾಜ್ಯ ಸರ್ಕಾರಕ್ಕೆ ಜಾತಿಗೊಂದು ನಿಗಮ ಮಾಡಿದರೆ ಇದಕ್ಕೆ ಮಿತಿಯೇ ಇರುವುದಿಲ್ಲ ಎಂದು ಎಚ್ಚರಿಸುವ ಮೂಲಕ ದಲಿತರು ಬಡವರ ಪರ ಧ್ವನಿ ಎತ್ತಿದ್ದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಖಜಾಂಚಿ ಗ್ರಾಮೀಣ ಮಹೇಶ್ ಎಂದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಉಪಾಧ್ಯಕ್ಷ ಸಾಗರೇ ಶಂಕರ್ ಮಾತನಾಡಿದರು. ಸ್ಥಳದಲ್ಲಿ ಸಂವಿಧಾನ ರಕ್ಷಣಾ ಸಮಿತಿಯ ಅಧ್ಯಕ್ಷ ಶಿವಣ್ಣ, ಸಮಿತಿಯ ಖಜಾಂಚಿ ಗ್ರಾಮೀಣ ಮಹೇಶ್, ಸರಗೂರು ಇದಿಯಪ್ಪ, ಸರಗೂರು ಕೃಷ್ಣ, ಹೂವಿನಕೊಳ ಸಿದ್ದರಾಜು, ಲಂಕೆ ಲಕ್ಷ್ಮಣ್, ಚನ್ನೀಪುರ ಮಲ್ಲೇಶ್, ಸಂವಿಧಾನ ಸಂರಕ್ಷಣಾ ಸಮಿತಿ ಉಪಾಧ್ಯಕ್ಷರು ಸಾಗರೇ ಶಂಕರ್, ನಾಗರಾಜು, ಕರ್ನಾಟಕ ಭೀಮಸೇನಾ ತಾಲೂಕು ಅಧ್ಯಕ್ಷ ಮಹೇಂದ್ರ ಹೂವಿನಕೊಳ, ಲಂಕೇಶ್ ಶಿವರಾಜು, ಸೂರ್ಯಕುಮಾರ್ ಮಸಹಳ್ಳಿ, ಗುಣ ಮುಳ್ಳೂರು ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಸಂರಕ್ಷಣಾ ಸಮಿತಿ ಸರಗೂರು ಘಟಕ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತಹ ಎಲ್ಲ ಶಾಸಕರುಗಳಿಗೆ ಅವರು ಯಾವುದೇ ಪಕ್ಷದಲ್ಲಿ ಗೆದ್ದಿರಲಿ, BJPಯಿಂದ ಗೆದ್ದಿರಲಿ, ಕಾಂಗ್ರೆಸ್ಸಿಂದ ಗೆದ್ದಿರಲಿ, JDS ಇಂದ ಗೆದ್ದಿರಲಿ ಅಥವಾ ಇನ್ಯಾವುದೇ ಪಕ್ಷದಿಂದ ಗೆದ್ದಿರಲಿ, ಆ ಎಲ್ಲ ಪಕ್ಷದ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತಹ ಎಲ್ಲರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದೀವಿ. ಆ ಪತ್ರದ ಉದ್ದೇಶ ಇಷ್ಟೇ, ಸಾರಾಂಶ. ಆ ಪತ್ರದಲ್ಲಿ ಇದುವರೆಗೂ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬರು ಬರೆದಂತಹ ಸಂವಿಧಾನ ಮೂಲ ಆಶಯ, ಮೀಸಲಾತಿ ಆಶಯ ಏನಿದೆ ಅದು ಬುಡ ಮೇಲೆ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದರೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂಥವರು ಒಗ್ಗಟ್ಟಾಗಿರಬೇಕಾಗಿತ್ತು. ಆ ಕ್ಷೇತ್ರದ ಜನತೆಗೋಸ್ಕರ ಕೆಲಸ ಮಾಡಬೇಕಾಗಿತ್ತು. ಆ ವರ್ಗದ ಜನಗಳಿಗೋಸ್ಕರ ಕೆಲಸ ಮಾಡಬೇಕಾಗಿತ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಗಳಿಗೋಸ್ಕರ ಕೆಲಸ ಮಾಡಬೇಕಾಗಿತ್ತು. ಆದರೆ ಇವರೆಲ್ಲ 5 ಭಾಗಗಳಾಗೋಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಗೆದ್ದವರು ಕಾಂಗ್ರೆಸ್ ಗೆಲ್ಸೋಕೆ ನಿಂತಿದ್ದಾರೆ, BJPಯಲ್ಲಿ ಗೆದ್ದಂಥವರು BJPಯನ್ನು ಗೆಲ್ಲಿಸ್ತಾ ನಿಂತಿದ್ದಾರೆ, JDSಯಿಂದ ಗೆದ್ದಂಥವರು JDSನ ಗೆಲ್ಲಿಸ್ತಾ ನಿಂತಿದ್ದಾರೆ. ಹಾಗಾದರೆ SC/ST ಜನಗಳನ್ನು ಗೆಲ್ಲಿಸೋರು ಕಾರಣ ಏನಂತ ಹೇಳಿದ್ರೆ, ಗೋಪರಾಗ್ತಕ್ಕಂಥ ವ್ಯಕ್ತಿಗಳು ಎಲ್ಲದಕ್ಕೂ ಬಾಯಾಗ್ತಾರೆ ಅನ್ನೋ ಉದ್ದೇಶದಿಂದ ಆ ಒಂದು ಮೂಲನ ಮುಚ್ಚಿರ್ತಾರೆ, ಮಿಕ್ಕಿದವ್ರಿಗೂ ಪ್ರಸಾದ ಸಿಕ್ಕಲಿ ಅಂತೇಳಿ. ಹಾಗೆಯೇ ಮೀಸಲಾತಿಯಿಂದ ಗೆದ್ದೋಗಿರ್ತಕ್ಕಂಥವರು ತನ್ನ ಸಮಾಜದ ಒಳಿತಿಗಾಗಿ, ತನ್ನ ಸಮಾಜದ ಅಭಿವೃದ್ಧಿಗೋಸ್ಕರ ಕೆಲವು ವಿಷಯಗಳಲ್ಲಿ ಮೀಸಲಾದಂಥ ಅನುದಾನಗಳನ್ನು ಮೀಸಲಿಟ್ಟು ಆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಲಿಲ್ಲ ಅಂತ ಹೇಳಿದ್ರೆ ನಾವು ಈ ಒಂದು ಹೋರಾಟವನ್ನು ಉಗ್ರ ಮಟ್ಟದಲ್ಲಿ ಹೋಗಿ ಇದನ್ನು ಕಾರ್ಯರೂಪಕ್ಕೆ ನಾವೆಲ್ಲರೂ ಸಂಕಲ್ಪಬದ್ಧರಾಗಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ